ಕೊರೋನಾ ಎರಡನೇ ಅಲೆ ಬಗ್ಗೆ ತಜ್ಞರ ತಂಡ ಮುಂಚಿತವಾಗಿ ಸಾಕಷ್ಟು ಎಚ್ಚರಿಸಿದ್ರು. ಈ ಬಗ್ಗೆ ಸರ್ಕಾರ ಯಾವುದೇ ಪೂರ್ವ ತಯಾರಿ ನಡೆಸಿಲ್ಲ. ಇದರಿಂದ ಜನರ ಮಾರಣ ಹೋಮ ನಡೆಯುತ್ತಿದೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಂಭಮೇಳ ಮತ್ತು 5 ರಾಜ್ಯಗಳ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಸೇರಿರುವ ಜನಸ್ತೋಮದ ಕುರಿತು ಹೊಗಳುತ್ತಿರುವ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊರೋನಾ ಎರಡನೇ ಅಲೆಯನ್ನು ಎದುರಿಸಲು ಸಂಪೂರ್ಣ ವಿಫಲವಾಗಿದ್ದಾರೆ. ಎಲ್ಲಾ ರಾಷ್ಟ್ರಗಳು ಲಸಿಕೆ ಖರೀದಿಯಲ್ಲಿ ತೊಡಗಿದೆ. ಆದರೆ ನಮ್ಮ ದೇಶದಲ್ಲಿದ್ದ ಲಸಿಕೆಯನ್ನು ಬೇರೆ ದೇಶಕ್ಕೆ ಕಳುಹಿಸಿಕೊಡಲಾಗುತ್ತಿದೆ. ಇಲ್ಲಿರುವವರಿಗೆ ಲಸಿಕೆ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. ನಮ್ಮ ದೇಶದಲ್ಲಿ 2,83,000 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಯಾರೂ ಕೂಡ ಕೊರೋನಾದಿಂದಾಗಿ ಪ್ರಾಣ ಕಳೆದುಕೊಂಡಿಲ್ಲ. ಸರ್ಕಾರ ಮುಂಜಾಗ್ರತಾ ಕ್ರಮ ಕೈಗೊಂಡು ಪೂರ್ವ ತಯಾರಿ ನಡೆಸದ ಕಾರಣ ಜನರ ಮಾರಣ ಹೋಮ ನಡೆಯುವಂತಾಗಿದೆ ಎಂದು ಕಿಡಿಕಾರಿದ್ದಾರೆ. ಆಕ್ಸಿಮೀಟರ್ ಇಲ್ಲ. ಮೊನ್ನೆ ಇಲ್ಲಿ ನಾವು ಮಧುರಂಗಡಿಗೆ ಹೋದಾಗ ಅಲ್ಲಿ ಡಾಕ್ಟರ್ ಹೇಳ್ತಾರೆ ನಮ್ಮ ಹತ್ರ ಆಕ್ಸಿಮೀಟರ್ ಇಲ್ಲ ಟೆಸ್ಟ್ ಮಾಡಲಿಕ್ಕೆ. ಆಕ್ಸಿಮೀಟರ್ ಕೊಟ್ಟರೆ ನಮ್ಮ ಹತ್ರ 2-3 ಇತ್ತು, ನಾವು ಕೊಟ್ಟೆವು ಅಲ್ಲಿ. ಈ ರೀತಿಯ ಒಂದು ವ್ಯವಸ್ಥೆ. ಒಬ್ಬ ಸಿಸ್ಟರ್ ಹೇಳ್ತಾರೆ ಕೇಳಿಯಲ್ಲಿ ನಮಗೆ ಮಾಸ್ಕ್ ಸಪ್ಲೈ ಇಲ್ಲ. NRHMನಲ್ಲಿ 15 ವರ್ಷ 16 ವರ್ಷ ಕೆಲಸ ಮಾಡಿದಂತವ್ರು ಇದ್ದಾರೆ. ಅವರನ್ನು ಮಾಡಿ ಪರ್ಮನೆಂಟ್ ಮಾಡಿ, ಆಶಾ ಕಾರ್ಯಕರ್ತರ ನೇಮಕಾತಿ ಮಾಡಿ. ಇವತ್ತು ಮೂಡುಬೆಟ್ಟ ಆಸ್ಪತ್ರೆಯಲ್ಲಿ ಅಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಆಶಾ ಕಾರ್ಯಕರ್ತರ ಹೆಲ್ತ್ ವರ್ಕರ್ಸ್